ನವಮಂಗಳೂರು ಬಂದರಿನ ಒಳಗಡೆ ಕಂಟೈನರ್ಗಳನ್ನು ಕ್ಷಿಪ್ರವಾಗಿ ತಪಾಸಣೆ ಮಾಡಲು ನೂತನ ತಂತ್ರಜ್ಞಾನದ ಮೊಬೈಲ್ ಕಂಟೈನರ್ ಎಕ್ಸ್ರೇ ಸ್ಕ್ಯಾನರ್ ಅಳವಡಿಸಲಾಗಿದ್ದು, ಇದರ ಉದ್ಘಾಟನೆಯನ್ನ ಸೆಂಟ್ರಲ್ ಬೋರ್ಡ್ ಇಂಡೈರೆಕ್ಟ್ ಕಸ್ಟಮ್ಸ್ ಇದರ ಚೇರ್ಮನ್ ವಿವೇಕ್ ಜೋರಿ ಆನ್ಲೈನ್ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ನವಮಂಗಳೂರು ಬಂದರಿನ ಚೇರ್ಮನ್ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಅವರು ಎನ್ಎಂಪಿಟಿ ಆನ್ಲೈನ್ ಮೂಲಕ ತ್ವರಿತಗತಿಯ ಸೇವೆಯನ್ನ ನೀಡಲು ಬೇಕಾದ ಎಲ್ಲ ಕ್ರಮವನ್ನ ಕೈಗೊಂಡಿದೆ. ಬಂದರಿನಲ್ಲಿ ಒಳ ಹೊರಗೆ ಹೋಗುವ ಟ್ರಕ್ ಭದ್ರತಾ ತಪಾಸಣೆಯನ್ನ ಕೂಡ ನೂತನ ತಂತ್ರಜ್ಞಾನ ಆಧಾರಿತವಾಗಿ ಮಾಡಿ 1-2 ನಿಮಿಷದಲ್ಲಿ ಹೋಗುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. Premier ports and the early ports to keep the container scanning system in place. As you all know, संकल्प से सिद्धि होता है और सिद्धि से वृद्धि होता है. Our Honorable Prime Minister of India, Shri Narendra Modi ji, when he has gone through the system of how to take the country forward from 142nd rank in the year 2013 rank in the ease of doing business over the globe by adopting various ease of doing techniques. These include online filing of IGMs, online delivery orders. ಈ ಸಂದರ್ಭದಲ್ಲಿ ಬೆಂಗಳೂರು ವಿಭಾಗದ ಕಸ್ಟಮ್ಸ್ ಚೀಫ್ ಕಮಿಷನರ್ ಮಂಡಲಿಕಾ ಶ್ರೀನಿವಾಸ್, ಸಿಬಿಐಸಿ ಸದಸ್ಯ ಡಿಪಿ ನಾಗೇಂದ್ರ ಕುಮಾರ್, ಸಂಗೀತಾ ಶರ್ಮಾ, ರಾಜೀವ್ ತಲ್ವಾರ್, ಮಂಗಳೂರಿನ ಕಸ್ಟಮ್ಸ್ ಕಮಿಷನರ್ ಇಮಾಮುದ್ದೀನ್ ಅಹಮದ್ ಉಪಸ್ಥಿತರಿದ್ದರು. Volkswagen Mangalore, Airport Road, Yeyadi, Mangalore. Volkswagen.